ಕಟೀಲು ಅಮ್ಮನವರ ಅನುಗ್ರಹದಿಂದ ಜನ ಸೇವೆಯೇ ಜನಾರ್ದನ ಸೇವೆ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಕಳೆದ 54 ತಿಂಗಳ ಹಿಂದೆ ರಚನೆಗೊಂಡ ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ ರಿಜಿಸ್ಟರ್ ದಕ್ಷಿಣ ಕನ್ನಡ ಇವರು ಬಂಟ್ವಾಳದ ಜಕ್ರಿಬೆಟ್ಟುವಿನಲ್ಲಿ ಬಡ ಕುಟುಂಬಕ್ಕೆ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. 100 ವರ್ಷಗಳ ಹಳೆಯದಾದ ಇಂದೋ ನಾಳೆಯೋ ಬೀಳುವ ಮನೆಯಲ್ಲಿ ಕಳೆದ 35 ವರ್ಷಗಳಿಂದ ಜಯಂತಿಯವರ ಕುಟುಂಬ ಬಂಟ್ವಾಳ ತಾಲೂಕಿನ ಬಿ ಕಸಬಾ ವ್ಯಾಪ್ತಿಯ ಜಕ್ರಿಬೆಟ್ಟುವಿನಲ್ಲಿ ವಾಸಿಸುತ್ತಿದ್ದರು. ಮನೆಯ ಗೋಡೆಗಳು ಬಿರುಕು ಬಿಟ್ಟಿದ್ದು ಪ್ರಾಣಾಪಾಯದಿಂದ ದಿನ ದೂಡುವ ಶೋಚನೀಯ ಪರಿಸ್ಥಿತಿ ಇವರದಾಗಿತ್ತು. ಗಂಡನ ಆಧಾರವಿಲ್ಲದೆ ಹೇಗೋ ಒಂದು ಮನೆ ನಿರ್ಮಾಣವಾಗಬೇಕೆಂದು ಜಯಂತಿಯವರು ಹರಸಾಹಸ ಪಡುತ್ತಿದ್ರು. ಆದರೆ ಬಂಡವಾಳದ ಕೊರತೆ ಮತ್ತು ಬೀಡಿ ಕಟ್ಟಿ ಬರುವ ಆದಾಯದಿಂದ ಜೀವನ ನಿರ್ವಹಣೆಗೆ ಮಾತ್ರ ಸಾಕಾಗ್ತಿತ್ತು. ಮನೆ ಕಟ್ಟುವ ಕನಸು ಇವರಿಗೆ ಬರೀ ಕನಸಿನ ಮಾತಾಗಿತ್ತು. ಸಾಲ ಮಾಡಿ ಮನೆ ಕಟ್ಟಬಹುದು, ಆದರೆ ಈ ಬಡ ಕುಟುಂಬಕ್ಕೆ ಸಾಲ ನೀಡುವುದಾದ್ರೂ ಯಾರು? ಆದರೂ ಗ್ರಾಮ ಪಂಚಾಯತ್ನಿಂದ ಸಿಗುವ ಮೊತ್ತದಿಂದ ಸಂಪೂರ್ಣ ಮನೆ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಇವರ ಶೋಚನೀಯ ಪರಿಸ್ಥಿತಿಯನ್ನ ಮನಗಂಡ ತುಳುನಾಡ ಪೊರ್ಲು ಸೇವಾ ಟ್ರಸ್ಟ್ ಎಲ್ಲರ ಸಹಕಾರದಿಂದ ಸುಮಾರು 3.5 ಲಕ್ಷ ವೆಚ್ಚದ ಯೋಜನೆಯ ಮನೆ ನಿರ್ಮಾಣ ಮಾಡಿ ಜಯಂತಿಯವರಿಗೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ತಾಯಿಯ ಫೋಟೋ ಹಾಗೂ ಬೀಗದ ಕೀ ನೀಡುವ ಮೂಲಕ ಹಸ್ತಾಂತರ ಮಾಡಲಾಯಿತು. ಈ ಸಮಯದಲ್ಲಿ ಸ್ಥಳದಾನಿ ಹಸನಪ್ಪ ಜಕ್ರಿಬೆಟ್ಟು, ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ನ ಅರ್ಜುನ್ ಬಂಡರ್ಕರ್ ಹಾಗೂ ಟ್ರಸ್ಟ್ನ ಸೇವಾ ಮಾಣಿಕ್ಯರು ಉಪಸ್ಥಿತರಿದ್ದರು.